सोमापराति यतो निदः दिवेदाः सनपरशदति दुर्गाणि नावेव सिन्धन् दुरितात्यग्निः परब्रह्म दीपं ज्योति सनातनादीपं बलं तदेव विद्याबलं देवबलं तदेव लक्ष्मीपदेतेङ्गरामि स्वस्ति पुरोच्चरिताय वङ्गणगणविशेषनिमित्तायम् अस्मादिगुरूणां श्रीमन्मध्वाचार्याणां हृत्कमलमध्यनिवासी वासुदेवसङ्कर्षणप्रद्युम्न अनिरुद्धदर्दास्मोदीनामधेयत्या एवं सह कुटुम्बकानां सह आश्रितवर्गाणां क्षेमस्थैर्य ऐश्वर्याभिवृद्ध्यर्थम् आयुरारोग्यप्राप्त्यर्थं धनकनक वस्तुवाहनादि अखंड सौभाग्य ನಮಗೆಲ್ಲ ಅನುಗ್ರಹ ಮಾಡಲಿಕ್ಕೆ ಬೇಕಾಗಿ ಆ ಪರಮಾತ್ಮ ಬ್ರಹ್ಮದೇವ ಒಂದು ಅವತಾರ ಪುರುಷನನ್ನು ಒಂದು ಸೃಷ್ಟಿ ಮಾಡಿ ಭಾರತಕ್ಕೆ ಕಳಿಸಿಬಿಟ್ಟು ಆದ್ದರಿಂದ ಅಂತಹ ವಿಶೇಷವಾದಂತಹ ನಮ್ಮ ಭಾರತ ದೇಶದ ನೆಚ್ಚಿನ ನರೇಂದ್ರ ದಾಮೋದರದಾಸ್ ಮೋದಿಯವರ ನೇತೃತ್ವದಲ್ಲಿ ವಿಶೇಷವಾಗಿ 12 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ವಿಶೇಷವಾದಂತಹ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಎಲ್ಲ ರೀತಿಯಾದಂತಹ ರಾಷ್ಟ್ರದ ಉನ್ನತಿಗೆ ಬೇಕಾಗಿ ರಾಷ್ಟ್ರದ ಒಂದು ಏನೆಲ್ಲ ವ್ಯವಸ್ಥೆ ಉಂಟು, ಮುಂದುವರಿಯುತ್ತಿರುವ ದೇಶದ ಪಟ್ಟಿಯಲ್ಲಿ ಭಾರತ ದೇಶ ಇತ್ತು. ಆದರೆ ಈಗ ಮುಂದುವರಿದ ದೇಶದ ಸಾಲಿನಲ್ಲಿ ಭಾರತ ದೇಶ ಉಂಟು ಅಂತಾದರೆ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಿಗಳು ಮತ್ತು ಭಾರತ ಸರ್ಕಾರ ಕಾರಣ ಅದಕ್ಕೆ. ಆದ್ದರಿಂದ ವಿಶೇಷವಾಗಿ 3 ಅವಧಿಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳು ನರೇಂದ್ರ ಮೋದಿಯವರು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಭಾರತಕ್ಕೆ ಬೇಕಾದಂತಹ ಒಳ್ಳೊಳ್ಳೆ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಅವರು 14ನೇ ಇಸವಿಯ ಒಂದು ಪ್ರಧಾನಿ ಹುದ್ದೆ ಅಭ್ಯರ್ಥಿಯಾದಾಗ ಅವರ ಮೊದಲ ಭಾಷಣದಲ್ಲಿ ನಾವು ಸಹ ಕೇಳಿದ್ದೇವೆ, ನಾನು ಭಾರತಕ್ಕೆ ಏನಾದರೂ ಆಗಿ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಮಾಡಿದ್ದು ಅವರದ್ದು ದೊಡ್ಡ ಸಾಧನೆ. ಹೇಳಿದರೆ ಖಂಡಿತವಾಗಿ ಕೂಡ ಉತ್ತರ ಕೊಡುವಂತಹ ಧೀಮಂತ ಒಂದು ವ್ಯಕ್ತಿಯವರು. ಆದ್ದರಿಂದ ತಾಯಿ ಭಾರತಿಗೆ ನಾನು ಏನು ಕೊಟ್ಟಿದ್ದೇನೆ ಅನ್ನುವಂತಹ ಒಂದು ವಿಷಯವನ್ನು ಧೈರ್ಯದಲ್ಲಿ ಅವರು ಹೇಳುವಂತಹ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಪ್ರಧಾನಿ ಅಂತ ಹೇಳಿದ್ರೆ ನಾವು ಪಕ್ಷದ ವಿಷಯ ಮಾತಾಡೋದಲ್ಲ, ಪ್ರಧಾನಿ ಅಂತ ಹೇಳಿದ್ರೆ ಭಾರತಕ್ಕೆ ಪ್ರಧಾನಿ, ನನಗೂ ಪ್ರಧಾನಿ, ಎಲ್ಲರಿಗೂ ಪ್ರಧಾನಿ. ಆದ್ದರಿಂದ ರಾಜನ ಒಂದು ಪೀಠದಲ್ಲಿ ಕೂತ್ಕೊಂಡಾಗ ನಾವೆಲ್ಲರೂ ರಾಜನಿಗೆ ಕೊಡುವಂತಹ ಗೌರವವನ್ನು ಕೊಟ್ಟೇ ಕೊಡಬೇಕು. ಅದು ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಲಿ ನಾವು ಗೌರವ ಕೊಡಲೇಬೇಕು. ಕ್ಷೇತ್ರದ ವತಿಯಿಂದ ಅವರಿಗೆ ಮಾಡುವಂತಹ ಪ್ರಾರ್ಥನೆ, ಆಡಳಿತ ಮಂಡಳಿ ವತಿಯಿಂದ, ವಿಜಯ ಶೆಟ್ಟರ ನೇತೃತ್ವದ ಸಮಿತಿಯ ವತಿಯಿಂದ, ಕಾರ್ಯನಿರ್ವಹಣಾಧಿಕಾರಿಗಳ ವತಿಯಿಂದ, ನಮ್ಮ ಅರ್ಚಕರ, ತಂತ್ರಿಗಳ, ಸಿಬ್ಬಂದಿ ವರ್ಗದ ಎಲ್ಲ ಒಂದು ಕದ್ರಿ ದೇವಸ್ಥಾನದ ಎಲ್ಲ ವ್ಯವಸ್ಥೆಯಿಂದ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದಂತಹ ನಿಜವಾದಂತಹ ಗೌರವವನ್ನು ಮನಪೂರ್ವಕವಾಗಿ ಸಲ್ಲಿಸಿ ಅವರ ಒಳಿತನ್ನು 150 ದೇಶಕ್ಕೂ ಕೂಡ ಹರ್ಮುಜ್ ಜಲಸಂಧಿ ಬಂದಾದರೂ ಕೂಡ ಇರಾನ್ನವರು ನರೇಂದ್ರ ಮೋದಿ ಅವರ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಿಂದ 2 ಶಿಪ್ಪನ್ನು ಬಿಟ್ಟಿದ್ದಾರೆ. ಆ 2 ಶಿಪ್ಪಿನಿಂದಲೇ ನಮಗೆ ಶೋಭೆ ಬರಲಿಲ್ಲ, ಸಿಲಿಂಡರ್ನ ವ್ಯವಸ್ಥೆ ಎಲ್ಲ ಆಗಿದೆ. ಇದು ನೋಡಿದಂತಹ ಸತ್ಯ. ಬಂಗಾರ ಹೇಳುವುದರಲ್ಲಿ ಏನೂ ತಪ್ಪಿಲ್ಲ. ಆದ್ದರಿಂದ ಎಲ್ಲ ರೀತಿಯಾದಂತಹ ಆ ಭಾರತ ಸರ್ಕಾರಕ್ಕೆ ದೇವರು ಆಯುಷ್ಯವನ್ನು, ಆರೋಗ್ಯವನ್ನು ಕೊಟ್ಟು ಹೀಗೆ ಪ್ರಾರ್ಥನೆ ಮಾಡುವುದರಿಂದ ನಮಗೆ ಲಾಭ, ಜನತೆಗೆ ಲಾಭ, ಎಲ್ಲರಿಗೆ ಲಾಭ. ಆದ್ದರಿಂದ ಇಡೀ ರಾಷ್ಟ್ರ ಸುಭಿಕ್ಷೆಯಾಗಿರಲಿ, ನಮಗೆಲ್ಲ ಪರಮಾತ್ಮ ಅನುಗ್ರಹ ಮಾಡಿಕೊಡಲಿ. ಜಗತ್ತಿನ ಶ್ರೀಮಂತ ರಾಷ್ಟ್ರವಾಗಿ ಭಾರತ ಒಂದು ಕಂಗೊಳಿಸುವಂತಹ ದಿನ ದೂರ ಇಲ್ಲ. ಅದನ್ನೆಲ್ಲ ದೇವರು ಅನುಗ್ರಹ ಮಾಡಿಕೊಟ್ಟು ಸರ್ವತ್ರ ಸರ್ವಕಾರ್ಯೇಷು ಅವರಿಗೆ ಜಯವನ್ನು ತೋರಿಸಿಕೊಡಬೇಕು. ಪ್ರವೇಶ ನಿರ್ಬಂಧ ಅಂತ ಹೇಳಿದ ರಾಷ್ಟ್ರವೇ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿದೆ. ಇದು ಮನುಷ್ಯನ ಸಾಧನೆ. ಆ ಸಾಧನೆ ಮಾಡುವಂಥ ಎಲ್ಲ ಸೌಭಾಗ್ಯವನ್ನು ನಮ್ಮ ನೆಚ್ಚಿನ ಪ್ರಧಾನಿಗಳಿಗೂ, ಭಾರತ ಸರ್ಕಾರಕ್ಕೂ, ಜನಪ್ರತಿನಿಧಿಗಳಿಗೂ ದೇವರು ಶಕ್ತಿಯನ್ನು ಕೊಡಲಿ. ಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ದೈವಬಲಂ ದೇವ ಲಕ್ಷ್ಮೀಪದೇ ತೇಂಗ್ರಿಗಂದ್ರಾಣಿ ಹಿಡಿಯದು. ನಮ್ಮ ಸಂಬಂಧಿಕರ ನಕ್ಷತ್ರ ನಮ್ಗೆ ಗೊತ್ತಿಲ್ಲ, ಪ್ರಧಾನಿಯವರ ನಕ್ಷತ್ರ ಗೊತ್ತುಂಟು, ಅನುರಾಧ ನಕ್ಷತ್ರ. ಜನಮನ್ನಣೆಗೆ ಇದೊಂದು ಸಾಕ್ಷಿ. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮೆಲ್ಲ ನಾಯಕರು ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಂಡು 12 ವರ್ಷದ
ದಾಖಲೆಯನ್ನು ಮಾಡಿದಂಥ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಕೊಟ್ಟಂಥ ಆಡಳಿತ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇಡೀ ದೇಶಕ್ಕೆ ವಿಶೇಷವಾದಂಥ ಒಂದು ಗೌರವವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಆ ಕದ್ರಿ ಮಂಜುನಾಥ ದೇವರು ಆರೋಗ್ಯವನ್ನು ಕೊಡಬೇಕು, ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು, ಅವರಿಗೆ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಕೊಡಬೇಕು ಅಂತೇಳುವಂಥ ಪ್ರಾರ್ಥನೆಯನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಇವತ್ತು ಪ್ರಾರ್ಥನೆಯನ್ನು ಕದ್ರಿ ಮಂಜುನಾಥ ದೇವರಿಗೆ ಸಲ್ಲಿಸಿದ್ದೇವೆ. ಇವತ್ತು ಇಡೀ ಭಾರತದಲ್ಲಿ ಇದೊಂದು ದಾಖಲೆಯ ಒಂದು ಆಡಳಿತ. ಒಂದು ಪ್ರಧಾನಮಂತ್ರಿಗಳಾಗಿ ಇಷ್ಟೊಂದು ದಾಖಲೆಯ ಆಡಳಿತ, ಇಷ್ಟೊಂದು ದಿವಸ ಪ್ರಧಾನಮಂತ್ರಿಯಾಗಿ ಬೇರೆ ಯಾರೂ ಈ ದೇಶದ ಸೇವೆಯನ್ನು ಮಾಡಿಲ್ಲ. ಹಾಗಾಗಿ ಇದೊಂದು ಸಂತೋಷದ ಕ್ಷಣ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕಾರ್ಯಕರ್ತರಿಗೆ ಇವತ್ತು ಸಂತೋಷದ ಕ್ಷಣ. ಹಾಗಾಗಿ ಅವರ ಕೊಡುಗೆ ಇನ್ನಷ್ಟು ದೇಶಕ್ಕೆ ಬೇಕು. ಆರ್ಥಿಕವಾಗಿ ಭಾರತವನ್ನು ಪ್ರಪಂಚದಲ್ಲಿ ಭಾಳ ಶಕ್ತಿಯುತವಾಗಿ 4ನೇ ಸ್ಥಾನದಿಂದ ಇನ್ನು ಮುಂದೆ 3ಕ್ಕೆ ಸ್ಥಾನಕ್ಕೆ ಬರುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಬೇರೆ ಕಡೆಗಳಲ್ಲಿ ಆಗುವಂಥ ಪರಿಸ್ಥಿತಿ, ಆರ್ಥಿಕವಾಗಿ ಆ ದೇಶದ ಪರಿಸ್ಥಿತಿಯನ್ನು ಕಂಡಾಗ ಇವತ್ತು ಭಾರತ ಇನ್ನಷ್ಟು ನಾವು ಸುದೃಢವಾಗಿ ಯಶಸ್ವಿಯಾಗಿ ಮುನ್ನಡೆಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣಕರ್ತರಂಥ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚಕ್ಕೆ ಒಂದು ವಿಶ್ವನಾಯಕನಾಗಿ ಭಾರತವನ್ನು ಮುನ್ನಡೆಸ್ಕೊಂಡು ಇರುವಂಥದ್ದು. ಅದರಲ್ಲಿ ಕೂಡ ಇಡೀ ಪ್ರಪಂಚದ ಎಲ್ಲ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಕೊಡುವಂಥ ಗೌರವ, ಮೆಚ್ಚುಗೆ, ಆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕಂಡಾಗ ನಿಜಕ್ಕೂ ನಾವೆಲ್ಲರೂ ಧನ್ಯರು ಅಂತೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಈ ಸಂದರ್ಭದಲ್ಲಿ ಕದ್ರಿ ಮಂಜುನಾಥನ ಆಶೀರ್ವಾದ ಮಾನ್ಯ ನರೇಂದ್ರ ಮೋದಿಜಿಯವರ ಮೇಲೆ ಇರಬೇಕು. ಅವರಿಗೆ ದೀರ್ಘಾಯುಷ್ಯ ಕೊಡಬೇಕು, ಆರೋಗ್ಯ ಕೊಡಬೇಕು, ನೆಮ್ಮದಿ ಕೊಡಬೇಕು, ಇನ್ನಷ್ಟು ಶಕ್ತಿ ಕೊಡಬೇಕು. ಇದನ್ನೆಲ್ಲವನ್ನು ಎದುರಿಸಿಕೊಂಡು ಭಾರತವನ್ನು 1ನೇ ಸ್ಥಾನದಲ್ಲಿ ಪರಮ ವೈಭವದಲ್ಲಿ ವಿಶ್ವಗುರು ಮಾಡುವಂಥ ದೃಷ್ಟಿಯಲ್ಲಿ ಅವರಿಗೆ ಮಂಜುನಾಥನ ಆಶೀರ್ವಾದ ಬೇಕು ಅಂತೇಳುವಂಥ ಪ್ರಾರ್ಥನೆ. ಸಂತೋಷದ ಈ ಖುಷಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಸೇರಿಕೊಂಡು ಇಲ್ಲಿ ಬಂದಿದ್ದೇವೆ. ಇವತ್ತು ಮಾನ್ಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರು, ಅದೇ ರೀತಿ ಮಂಗಳೂರು ನಗರ ದಕ್ಷಿಣದ ಅಧ್ಯಕ್ಷರಾಗಿರುವಂಥ ರಮೇಶ್ ಕಂಡೆಟ್ಟು ಅವರು, ಹಾಗೆ ನಮ್ಮ ಹಿರಿಯರಾಗಿರುವಂಥ ಮೋನಪ್ಪ ಭಂಡಾರಿ ಅವರು, ನಿತಿನ್ ಕುಮಾರ್ ಅವರು, ರಾಜಗೋಪಾಲ್ ರೈ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಗೌರವಾನ್ವಿತ ಪ್ರೇಮಾನಂದ್ ಶೆಟ್ಟಿ, ಯತೀಶ್ ಆರ್ವರು ಮತ್ತು ಈ ಭಾಗದ ಎಲ್ಲ ಮಹಾನಗರ ಪಾಲಿಕೆ, ನಿಕಟಪುರ ಮಹಾನಗರ ಪಾಲಿಕೆ ಸದಸ್ಯರು, ಕಾರ್ಯಕರ್ತರು, ಎಲ್ಲ ಬಂಧುಗಳು ಇವತ್ತು ಸೇರಿಕೊಂಡು ಇವತ್ತು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪ್ರಾರ್ಥನೆ ಆ ಕದ್ರಿ ಮಂಜುನಾಥ ದೇವರು ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ, ಹಿಂದೂ ಸಮಾಜದ ರಕ್ಷಣೆಗಾಗಿ, ನಮ್ಮ ಈ ನೆಲ, ನಮ್ಮ ಜಲ, ನಮ್ಮ ಈ ವ್ಯವಸ್ಥೆಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿಜಿಯವರ ಕೈಯನ್ನು ಆ ದೇವರು ಇನ್ನಷ್ಟು ಬಲಪಡಿಸ್ತಾರೆ ಅಂತೇಳುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅವರಿಗೆ ಅಭಿನಂದನೆಗಳನ್ನು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು, ಶುಭಾಶಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸುದೀರ್ಘ ಆಡಳಿತದ ಯಶಸ್ಸು ಆಡಳಿತದ ಈ ಸಂದರ್ಭದಲ್ಲಿ ಅವರ ಆರೋಗ್ಯ ಮತ್ತು ಅವರ ಆಡಳಿತಕ್ಕೆ ಒಳ್ಳೆಯದಾಗಲಿ ಎನ್ನುವ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಹಿತೈಷಿಗಳು, ದೇಶ ಪ್ರೇಮಿಗಳೆಲ್ಲ ಇವತ್ತು ಪ್ರಾರ್ಥನೆ ಮಾಡುವುದರ ಮುಖಾಂತರ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಪ್ರಜೆಗಳಿಗೆ, ಈ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳ ಸಂರಕ್ಷಣೆ ಮತ್ತು ಅವರ ಉದ್ಧಾರಕ್ಕೋಸ್ಕರ, ಇಡೀ ದೇಶದ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವಂಥದ್ದನ್ನು ಸ್ಮರಿಸ್ತಾ ಇವತ್ತು ಇಡೀ ದೇಶದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಐತಿಹಾಸಿಕವಾದ ದಿನ. ಯಾಕೆಂದರೆ ಸುದೀರ್ಘವಾದ ಆಡಳಿತ ಮಾಡುವ 3,339 ದಿನಗಳ ಸುದೀರ್ಘ ಆಡಳಿತ ಮಾಡಿದಂಥ ಇತಿಹಾಸ ಇರುವಂಥ ಪ್ರಧಾನಮಂತ್ರಿ ಅಂದರೆ ಅದು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇದು ನಮ್ಮ ಸೌಭಾಗ್ಯ. ಅದು 2014ಕ್ಕೆ ಪ್ರಾರಂಭ ಆಗಿ ಇವತ್ತಿನ ತನಕ ಈ ದೇಶದ ಜನತೆ ನಿರಂತರವಾಗಿ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಬೇಕಿದ್ರೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಂಥ ಪ್ರಾಮಾಣಿಕ ಸೇವೆ ಮತ್ತು ಆಡಳಿತ, ಈ ಆಡಳಿತವನ್ನು ಯಾವ ರೀತಿ ಮೆಚ್ಚಿದ್ದಾರೆ ಎನ್ನುವುದನ್ನು ಈಗಾಗಲೇ ನಾವು ಎಲ್ಲ ಆಡಳಿತ ಅಭಿವೃದ್ಧಿಯಲ್ಲಿ ನಾವು ನೋಡಿದ್ದೇವೆ.
ಒಟ್ಟು ಈ ದೇಶದ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಅವರ ಆಡಳಿತಕ್ಕೋಸ್ಕರ ದೇವರಲ್ಲಿ ಕದ್ರಿ ಮಂಜುನಾಥ ದೇವರಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರ ಇಲ್ಲಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ದೇವರಲ್ಲಿ ನರೇಂದ್ರ ಮೋದಿ ಅವರ ಆರೋಗ್ಯ ಮತ್ತು ಅವರ ಆಡಳಿತಕ್ಕೆ ಒಳ್ಳೆಯದಾಗಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲಾ BJPಯಿಂದ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. 13ನೇ ತಾರೀಕು ನಮ್ಮ ದೇಶದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ಭಾರತದ ವಿಕಸಿತ ಸಂಕಲ್ಪದ ಆ ಒಂದು ಸಮಾವೇಶ ಕಾರ್ಯಕ್ರಮಕ್ಕೆ ಕೂಡ ಪಾಲೆಮಾರ್ ಗಾರ್ಡನ್ಗೆ ಬೆಳಿಗ್ಗೆ 9:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಒಟ್ಟಿಗೆ ಒಂದಾಗಿ ಸೇರಬೇಕು. ದೇಶದ ಪ್ರಧಾನಮಂತ್ರಿಗಳ ಈ 12 ವರ್ಷಗಳ ಸತತ ಕಾರ್ಯಕ್ರಮದ ನಿಮಿತ್ತ ಸಾಮಾಜಿಕ ಮತ್ತು ಸಮಾಜಮುಖಿಯಾದ ಹಲವಾರು ಕೆಲಸ ಕಾರ್ಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶದಾದ್ಯಂತ ಮಾಡುವಂಥದ್ದಕ್ಕೆ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.